12ನೇ ಅಧ್ಯಾಯ. ಭಕ್ತಿಯ ಬಹಳ ದೊಡ್ಡ ಪುಟಾಣಿ ಅಧ್ಯಾಯ, ಬಹಳ ದೊಡ್ಡ ಚಿಂತನೆಯನ್ನು ನಡೆಸಿರ್ತಕ್ಕಂಥದ್ದು. ಅಲ್ಲಿ ಒಂದೇ ಒಂದು ಶ್ಲೋಕವನ್ನು ನೋಡಿ ನಾವು ಈ ಸಿಂಹಾವಲೋಕವನ್ನು ಮುಗಿಸಿ 13ನೇ ಅಧ್ಯಾಯಕ್ಕೆ ಆರಂಭ ಮಾಡೋಣ. ಒಂದು ಶ್ಲೋಕ, ಶ್ರೇಯ 12ನೇ ಅಧ್ಯಾಯದಲ್ಲಿ ಸಾರವತ್ತಾಗಿರತಕ್ಕಂಥ ಒಂದು ಶ್ಲೋಕ. ಶ್ರೇಯ ಜ್ಞಾನಮಭ್ಯಾಸಾತ್ ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಸರ್ವಕರ್ಮ ಫಲತ್ಯಾಗ ತ್ಯಾಗ ಛಾಂತಿರನಂತರಂ. ನೋಡಪ್ಪ, ನಾವು ಪೂಜೆ ಮಾಡ್ತಾ ಇದ್ದೇವೆ. ಪುಟ್ಟ ಉದಾಹರಣೆ, ಪೂಜೆ ಮಾಡ್ತಾ ಇದ್ದಾಗ ಅದು ಒಂದು ಅಭ್ಯಾಸ. ಏನು ಮಾಡ್ತೀರಿ? ನಿರ್ಮಾಲ್ಯ ತೆಗಿತೀರಿ, ಅದಕ್ಕೆ ಮುಂಚೆ ಘಂಟಾನಾದ ಮಾಡ್ತೀರಿ. ಯಾಕೆ ಮಾಡ್ತೀರಿ? ಘಂಟಾನಾದ ನಮ್ಮಪ್ಪ ಹೇಳಿದಾರೆ, ನಾನು ಮಾಡ್ತೀನಿ. ಅಭ್ಯಾಸ, ತಪ್ಪಲ್ಲ. ಅದಕ್ಕೊಂದು ಮಿತಿ ಇದೆ. ಹೂವನ್ನು ಏರಿಸ್ತೀರಿ, ಯಾಕೆ ಏರಿಸ್ತೀರಿ? ಗಂಧವನ್ನು ತೆಗೆದು ಹಚ್ತೀರಿ, ಯಾಕೆ ಹಚ್ತೀರಿ? ಮಂತ್ರಘೋಷ ಮಾಡ್ತೀರಿ, ಯಾಕೆ ಮಾಡ್ತೀರಿ? ಮಂಗಳಾರತಿ ಅಂದರೆ ಯಾಕೆ ರೀ ಮಾಡ್ತೀರಿ? ಅಸಲು ಮಂಗಳಾರತಿ ಅಂದರೆ ಅರ್ಥ ಏನು ರೀ? ಗೊತ್ತಿದೆಯೋ ಇಲ್ಲವೋ ನಾವು ಮಾಡ್ತಾ ಇದ್ದೇವೆ. ವರ್ಷಗಳಿಂದ ಮನೆಯಲ್ಲಿ ಪೂಜೆಯನ್ನು ಮಾಡುತ್ತಿದ್ದೇವೆ. ಅದು ಅಭ್ಯಾಸ. ಕೃಷ್ಣ ಹೇಳ್ತಾನೆ, ಒಂದು ಹಂತದ ತನಕ ಅಭ್ಯಾಸ ಸರಿ, ತಪ್ಪಲ್ಲ. ಆದರೆ ಶ್ರೇಯ ಜ್ಞಾನಮಭ್ಯಾಸಾತ್, ನೀವು ಯಾವುದನ್ನು ಅಭ್ಯಾಸ ಕಾರಣದಿಂದಾಗಿ ನಿಮ್ಮದನ್ನಾಗಿ ಮಾಡಿಕೊಂಡಿದ್ದೀರೋ ಅದರ ಜ್ಞಾನ ಇರಬೇಕ್ರಿ ನಿಮಗೆ. ಘಂಟಾನಾದ ಮಾಡ್ತಾ ಇದ್ದ ಹಾಗೆ, ಯಾಕೆ ಘಂಟಾನಾದ ಮಾಡ್ತಾ ಇದ್ದೇನೆ? ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರ್ವೆ ಘಂಟಾರವಂ ಕೃತ್ವ. ಘಂಟಾರವವನ್ನು ನಾನು ಯಾಕಯ್ಯ ಮಾಡ್ತಾ ಇದ್ದೀನಿ ಅಂದರೆ, ರಾಕ್ಷಸರು ಹೋಗಬೇಕು, ದೇವತೆಗಳು ಬರಬೇಕು ಅನ್ನೋ ಕಾರಣದಿಂದ ಘಂಟಾನಾದ ಮಾಡ್ತಾ ಇದ್ದೇನೆ. ಆ ಜ್ಞಾನ ಇರಬೇಕು ನಿಮಗೆ. ಸುಮ್ಮನೆ ಘಂಟಾನಾದ ಮಾಡೋದಲ್ಲ. ಮಂಗಳಾರತಿಯನ್ನು ಮಾಡ್ತಾ ಇದ್ದೀರಿ ಅಂದರೆ, ಇನ್ನು 24 ನಿಮಿಷ ಇದೆ, 13ನೇ ಅಧ್ಯಾಯ ಶುರು ಮಾಡಲೇಬೇಕು ಇವತ್ತು ನಾನು. ಇಲ್ಲಿ ಶ್ರೀರಾಮರೇ ಸಿಟ್ಟು ಮಾಡ್ಕೊಳ್ತಾನೆ. 13ನೇ ಅಧ್ಯಾಯ 3ನೇ ದಿವಸವೂ ಶುರುವಾಗದೆ ಇದ್ರ ಗತಿ ಏನಪ್ಪ? ಅಂತೂ ಶ್ರೇಯ ಜ್ಞಾನಮಭ್ಯಾಸ, ಅಭ್ಯಾಸ ಮಾಡುವುದು ಒಳ್ಳೆಯದು. ಆದರೆ 2ನೇ ಹಂತದಲ್ಲಿ ಅಭ್ಯಾಸಕ್ಕಿನ್ನ ಜ್ಞಾನ ಶ್ರೇಷ್ಠವಾದ. ನೀವು ಕೃಷ್ಣನ ಪೂಜೆ ಮಾಡ್ತೀರಿ, ಭಗವದ್ಗೀತೆಯಿಂದ ಅದೇ ಉದಾಹರಣೆ ತಗೊಳ್ಳೋಣ. ಕೃಷ್ಣನ ಪೂಜೆ ಮಾಡ್ತೀರಿ, ಯಾಕೆ ಮಾಡ್ತಾ ಇದ್ದೀರಿ? ಯಾಕೆ ಮಾಡ್ತಾ ಇದ್ದೀರಿ ಅಂದರೆ, ಕೃಷ್ಣನನ್ನು ಏನಾಗಿ ತಗೊಂಡಿದ್ದೀರಿ ನೀವು? ಏನು ರಾಜಕಾರಣಿ ಅಂತ ತಗೊಂಡಿದ್ದೀರಾ? ಚಾರಿತ್ರಿಕವಾದ ವ್ಯಕ್ತಿ ಅಂತ ತಗೊಂಡಿದ್ದೀರಾ? ಏನಂತ ತಗೊಂಡಿದ್ದೀರಿ? ಅವನನ್ನು ಪರದೈವ ಅಂತ ತೆಗೆದುಕೊಂಡಿದ್ದರೆ ಆ ಜ್ಞಾನ ನಿಮಗಿರಬೇಕು. ಎಷ್ಟು ಚೆನ್ನಾಗಿ ರಾಜಕಾರಣ ಮಾಡ್ದ, ಎಷ್ಟು ಚೆನ್ನಾಗಿ ಕಿರೀಟವನ್ನು ಇಟ್ಟುಕೊಂಡಿದ್ದ, ಎಷ್ಟು ಚೆನ್ನಾಗಿ ಉಪದೇಶ ಮಾಡ್ದ ಅನ್ನೋದಲ್ಲ. ಅವನು ವಾಸುದೇವ, ಅವನು ದೈವ, ಅವನು ಸರ್ವಾಂತರ್ಯಾಮಿ, ಸರ್ವವೂ ಅವನೇ ಅನ್ನುವ ದೃಢ ನಿಶ್ಚಯದಿಂದ ನೀವು ಕೃಷ್ಣನನ್ನು ಅಧ್ಯಯನ ಮಾಡಿ, ಕೃಷ್ಣನಲ್ಲಿ ನೀವು ಶರಣಾಗತರಾಗಿ ಕೃಷ್ಣ ಪೂಜೆಯನ್ನು ಮಾಡಿದರೆ ಆಗ ಅದು ಸಾರ್ಥಕ ಆಗತ್ತೆ. ನೆನ್ನೆ ಮಾತಾಡ್ತಾ ಉಪವಾಸದ ಬಗ್ಗೆ ಹೇಳ್ತಾ ಇದ್ದೆ. ಏಕಾದಶಿ ಉಪವಾಸವನ್ನು ನೀವು ಮಾಡುತ್ತೀರಿ. ಯಾಕೆ ಮಾಡ್ತೀರಿ? ಹೇಗೆ ಮಾಡ್ತೀರಿ? ನೀವು ಏಕಾದಶಿ ಉಪವಾಸವನ್ನು ಮಾಡು ಅಂದರೆ ನಿರ್ಣಯ ಏನು ಮಾಡಿಬಿಟ್ಟಿದ್ದೀನಿ, ಊಟ ಮಾಡಲ್ಲಯ್ಯ ನಾನು, ಬೇಕಾದ್ರೆ ನಿರ್ಜಲಾಹಾರ, ನೀರು ಕುಡಿಯಲ್ಲ ಅಂದ್ಬಿಡ್ತೀರಿ. ಅದು ಉಪವಾಸ ಅಲ್ಲ. ಉಪವಾಸ ಇರಬಹುದು, ಉಪವಾಸದ ಒಂದು ಲಕ್ಷಣ ಅದು. ನೀವು ಹೆಚ್ಚು ಊಟ ಮಾಡಿದರೆ, ತಿಂಡಿ ತಿಂದರೆ, ನೀರು ಕುಡಿತಾರೆ, ಬಚ್ಚಲ ಮನೆಗೆ ಹೋಗಿ ಬರಬೇಕಾಗುತ್ತೆ, ಅದು ಬೇಕಿಲ್ಲ ಅಂತ. ಆದರೆ ವಾಸ್ತವವಾಗಿ ನೀವು ಜ್ಞಾನವನ್ನು ಏನು ತಗೊಂಡಿದ್ದೀರಿ ಏಕಾದಶಿ ದಿವಸ? ಏಕಾದಶ ಇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 1 ಮನಸ್ಸು, ಈ 11 ಇಂದ್ರಿಯಗಳಿಂದ ಕೃಷ್ಣ ದರ್ಶನವನ್ನು ಮಾಡುತ್ತಿದ್ದೀರೋ? ನೋಡಿದರೆ ಕೃಷ್ಣನ ಮೂರ್ತಿಯನ್ನು ನೋಡಬೇಕು,
ಕೇಳಿದರೆ ಕೃಷ್ಣನ ಸಂಕೀರ್ತನೆಯನ್ನು ಕೇಳಬೇಕು, ಓದಿದರೆ ಕೃಷ್ಣನ ವಿಷಯವನ್ನು, ಹಾಗೆ 10 ಇಂದ್ರಿಯಗಳು ಜೊತೆಗೆ ಮನಸ್ಸು. ಅದಕ್ಕೆ ಏಕಾದಶಿ ಅಂತ ಕರೆಯೋದು ಅದನ್ನು. 11 ಇಂದ್ರಿಯಗಳಿಂದ ನೀವು ಕೃಷ್ಣನ ಸಮೀಪದಲ್ಲಿ ಇದ್ದೀರೋ. ನಾನು ಕೆಲಸಕ್ಕೆ ಹೋಗ್ಬರ್ತೀನಿ, ಓಟ ಓಡ್ತೀನಿ, ಬೇಕಾದ್ರೆ ಜಗಳ ಆಡ್ತೀನಿ, ಎಲ್ಲ ಮಾಡಿಕೊಂಡು ಉಪವಾಸ ಮಾಡ್ತೀನಿ, ಅದಲ್ಲ. ಉಪವಾಸ ಮಾಡುತ್ತಿದ್ದೀರಿ ಅಂದರೆ ಆ ಇಡೀ ದಿವಸ ನೀವು ಕೃಷ್ಣ ಧ್ಯಾನ ತತ್ಪರರಾಗಿರಬೇಕು. ಕೃಷ್ಣನ ವಿಷಯವೇ ಮಾತಾಡಬೇಕು, ಕೃಷ್ಣನ ವಿಷಯವನ್ನೇ ಕೇಳಬೇಕು, ಕೃಷ್ಣನ ವಿಷಯವನ್ನೇ ಕಾಣಬೇಕು. ಕೃಷ್ಣಮಯವಾಗಿರುವುದೇ ಉಪವಾಸ. ವಾಸ ಅಂದರೆ ವಾಸ ಮಾಡೋದು, ಉಪ ಅಂದರೆ ಹತ್ತಿರ. ಕೃಷ್ಣನ ಹತ್ತಿರದಲ್ಲಿ ನೀವು ವಾಸ ಮಾಡುತ್ತಿದ್ದರೆ ಅದು ಉಪವಾಸ. ಕೃಷ್ಣನ ಹತ್ತಿರ ಬಿಟ್ಟು ಮಿಕ್ಕಿದೆಲ್ಲ ಮಾಡ್ತಾ ಇರ್ತೀರಿ ನೀವು, ಅದು ಉಪವಾಸ ಆಗುವುದಿಲ್ಲ. ಶಿವರಾತ್ರಿ ಮೊನ್ನೆ ಆಯಿತು, ಜಾಗರಣೆ. ಏನು ಜಾಗರಣೆ? ಸಿನಿಮಾ ನೋಡ್ತಾ ಕೂತ್ಕೊಳ್ತಾರೆ, ಜಾಗರಣೆ ಅದು. ಶಿವನಿಗೆ ಸಂಬಂಧಪಟ್ಟಂತಹ ಕಥನವನ್ನು, ವಿಷಯವನ್ನು, ಹರಿಕಥೆ ಕೇಳಬೇಕಲ್ಲೇನ್ರಿ, ಅತ್ತಾನೇ ಜಾಗರಣೆ. ಯಾವುದೊಂದು ಸಿನಿಮಾ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ರೆ ಅದು ಜಾಗರಣೆ ಐತೆ. ಜಾಗರಣೆಯಲ್ಲಿ ಜಾಗೃತರಾಗಿರ್ತೀವಿ ಅಂತ ಪ್ರಮಾಣ ಅದು, ಜಾಗರ್ ಅಂತಂತ. ಜಾಗರಣೆ ಮಾಡ್ತಾ ಇದ್ದೀರಿ ಅಂದರೆ ಇಡೀ ನಿಶೆ, ರಾತ್ರಿ, ಕತ್ತಲು ನಿಮ್ಮ ಮೇಲೆ ಪ್ರಭಾವ ಬೀರೋದಿಲ್ಲ. ನಾನು ಜಾಗೃತನಾಗಿದ್ದೇನೆ, ಹರಿಧ್ಯಾನದಲ್ಲಿದ್ದೇನೋ, ಹರಧ್ಯಾನದಲ್ಲಿದ್ದೇನೋ, ಕಾಳಿ ಧ್ಯಾನದಲ್ಲಿದ್ದೇನೋ, ಅದರಲ್ಲಿ ನಾನು ತನ್ಮಯನಾಗಿದ್ದೇನೆ, ಅದು ಜಾಗರಣೆ. ಸಿನಿಮಾ ನೋಡ್ತಾ ಕೂತ್ಕೊಳ್ಳೋದು ಜಾಗರಣೆ ಅಲ್ಲ. ಕೃಷ್ಣ ಹೇಳಿದ, ಶ್ರೇಯ ಜ್ಞಾನಮಭ್ಯಾಸಾತ್ ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ. ಜ್ಞಾನವನ್ನು ನೀವು ತೆಗೆದುಕೊಂಡ ಮೇಲೆ ಬಹಳ ಎಚ್ಚರಿಕೆಯಿಂದ ಘಟ್ಟವನ್ನು ನೋಡಬೇಕು. ಮೊದಲು ಕೃಷ್ಣನ ಬಗ್ಗೆ ನಿಮಗೆ ಆಕರ್ಷಣೆ ಇದೆ, ಕೃಷ್ಣನ ಪೂಜೆಯನ್ನು ಮಾಡ್ತೀರಿ, ಮಾಡಿ. ಒಂದು ಹಂತ. ಸಾಧಾರಣವಾಗಿ ಪೂಜೆಯನ್ನು ಮಾಡುವುದರ ಜೊತೆ ಎರಡನೆಯ ಹಂತ ಕೃಷ್ಣನ ಶಕ್ತಿಯನ್ನು, ಕೃಷ್ಣನ ದರ್ಶನವನ್ನು ಮಾಡತಕ್ಕದ್ದು, ಕೃಷ್ಣನ ಅಂತಃಶಕ್ತಿಯನ್ನು ಅಧ್ಯಯನ ಮಾಡತಕ್ಕದ್ದು, ಅದು ಜ್ಞಾನ. ಮೂರನೇ ಹಂತ ಕೃಷ್ಣನ ಬಗ್ಗೆ ತಿಳಿದಿದ್ದೀರಿ, ಕೃಷ್ಣನ ಪೂಜೆ ಮಾಡ್ತಾ ಇದ್ದೀರಿ, ಕೃಷ್ಣನ ಬಗ್ಗೆ ಜ್ಞಾನ ಇದೆ. ಆಮೇಲೇನು? ನೀವು ಕೃಷ್ಣನ ಜೊತೆಗೆ ಅನುಸಂಧಾನವನ್ನು ಮಾಡಬೇಕು. ಧ್ಯಾನ ಮಾಡೋದನ್ನ ಅರ್ಥ ಏನ್ರಿ? ಯಾವುದೋ ಒಂದು ಮಂತ್ರವನ್ನು ತಗೊಳ್ತೀರಿ, ಕಣ್ಣು ಮುಚ್ಕೊಂಡು ಆ ಮಂತ್ರವನ್ನು ಜಪ ಮಾಡ್ತಾ ಇದ್ದೀರಿ. ಯಾವುದೋ ಒಂದು ಮಂತ್ರ, ಓಂ ನಮೋ ವಾಸುದೇವಾಯ, ಶ್ರೀರಾಮ, ಶ್ರೀ ಅಥವಾ ಗಾಯತ್ರಿ, ಯಾವುದೋ ಒಂದು ಮಂತ್ರ. ಆ ಮಂತ್ರವನ್ನು ನೀವು ಹೃದ್ಗತ ಮಾಡ್ಕೋಬೇಕು, ಆ ಮಂತ್ರದಲ್ಲಿ ಲೀನವಾಗಬೇಕು, ಆ ಮಂತ್ರದ ದೇವತೆಯೊಡನೆ ನಿಮ್ಮ ಅನುಬಂಧ ಏರ್ಪಡಬೇಕು, ಅದು ಧ್ಯಾನ. ಶ್ರೇಯ ಜ್ಞಾನಮಭ್ಯಾಸಾತ್ ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ. ಕೊನೆಯದೊಂದಿದೆ, ಅದು ಆಗಬೇಕಾದ್ರೆ ಬಹಳ ನಿರಹಂಕಾರತ್ವ ಬರಬೇಕು. ನಮಗೆ ಬರೋದು ಬಹಳ ಕಷ್ಟ ಇದೆ. ನಮ್ಮಲ್ಲಿ ಬಂದ್ಬಿಟ್ಟಿದೆ ಇದು. ಕೃಷ್ಣಾರ್ಪಣಮಸ್ತು ಅಂತ ಹೇಳ್ತೀವಿ ಬಾಯಿನಲ್ಲಿ, ನಾವು ನಿಜವಾಗ್ಲೂ ಕೃಷ್ಣಾರ್ಪಣ ಮಾಡಲ್ಲ. ನಾವು ಮಾಡತಕ್ಕಂಥ ಎಲ್ಲ ಕರ್ಮಗಳಲ್ಲಿ ಬರತಕ್ಕಂಥ ಫಲಗಳು ನಮಗೆ ಬೇಕು ಅಂತೀವಿ. ಧ್ಯಾನ ಕರ್ಮ ಫಲ ತ್ಯಾಗ. ಮೊದಲ ಅಭ್ಯಾಸ ಜ್ಞಾನ, ಧ್ಯಾನ. ಧ್ಯಾನ ಆದಮೇಲೆ ಕರ್ಮಫಲ ತ್ಯಾಗ. ನೀವು ಮಾಡಿರತಕ್ಕಂತಹ ಕರ್ಮದಿಂದ ಹುಟ್ಟಿದ ಪುಣ್ಯವನ್ನು ನೀವು ತ್ಯಾಗ ಮಾಡಿಬಿಡಬೇಕು, ಕೊಟ್ಬಿಡಬೇಕು, ನಿಮ್ಮದು ಖಾಲಿ ಮಾಡ್ಕೋಬೇಕು. ಯಾವಾಗ ನೀವು ಖಾಲಿ ಮಾಡಿಕೊಳ್ಳುತ್ತೀರೋ ಶಾಂತಿರನಂತರಂ, ಆಗ ನಿಮಗೆ ಪರಮಶಾಂತಿ ಎನ್ನತಕ್ಕಂಥದ್ದು ಸಿಗುತ್ತೆ, ನಿಮಗೆ ಲಭ್ಯವಾಗುತ್ತದೆ. ಇಡೀ ನಮ್ಮ ಜೀವನದ ಗುರಿ ಅದೇನ್ರಿ? ನೀವು ವಯಸ್ಸಿನಲ್ಲಿದ್ದವ್ರಿಗೆ ಗೊತ್ತಿರಲ್ಲ, ವಯಸ್ಸಾದ ಮೇಲೆ 100 ತಾಪತ್ರಯಗಳು, ಸಾಧಿಸದೇ ಇರತಕ್ಕಂಥ ಸಾಧನೆಗಳು. ಅದು ಮಾಡಲಿಲ್ಲ, ವೃದ್ಧಸ್ತಾವತ್ ಚಿಂತಾಸಕ್ತ. ವೃದ್ಧರಾಗ್ತಾ ಆಗ್ತಾ ಬರೀ ಚಿಂತೆಗಳೇ ತುಂಬ್ಕೊಂಡ್ಬಿಟ್ಟಿರುತ್ತೆ ತಲೆ ತುಂಬ. ಯೌವನದಲ್ಲಿದ್ದಾಗಲೂ ಅಷ್ಟೇ,
ವೃತ್ತಿಪರರಾಗಿದ್ದಾಗಲೂ ಅಷ್ಟೇ, ಆ ಕೆಲಸ ಮಾಡಲಿಲ್ಲ, ಈ ಕೆಲಸ ಮಾಡಲಿಲ್ಲ, ಆ ದುಡ್ಡು ಬರಲಿಲ್ಲ, ಇಲ್ಲಿ ಹೋಗಲಿಲ್ಲ ಅಲ್ವ, ಇದೇ ಓದಾಡ್ತಾ ಇರ್ತೀವಿ ನಾವು. ಮನಸ್ಸಿಗೆ ಶಾಂತಿ ಎನ್ನುವುದು ಇರುವುದಿಲ್ಲ. ಯಾವಾಗ ನೀವು ಮಾಡಿದ ಕೆಲಸದಿಂದ ನಿಮಗೆ ಬರತಕ್ಕಂತಹ ಪುಣ್ಯವೋ ಏನೋ ಒಂದು ಬರುತ್ತಲ್ಲ, ಅದನ್ನು ಕೃಷ್ಣಾರ್ಪಣಮಸ್ತು, ರಾಮಾರ್ಪಣಮಸ್ತು, ಶಿವಾರ್ಪಣಮಸ್ತು ಅಂತ ಯಾವುದೋ ನೀವು ನಂಬಿದ ದೈವಕ್ಕೆ ಅರ್ಪಣೆಯನ್ನು ಮಾಡಿಬಿಟ್ಟರೆ ಅಲ್ಲಿಗೆ ನೀವು ಶುದ್ಧರಾಗ್ತೀರಿ, ಶೂನ್ಯ ಆಗಿಬಿಡ್ತೀರಿ. ಆವಾಗ ನಿಮಗೆ ಶಾಂತಿರನಂತರಂ, ಶಾಂತಿ ಎನ್ನುವುದು ಸಿಗುತ್ತದೆ. ಅರ್ಥ ಆಯ್ತಾ? ಅರ್ಥ ಆಯ್ತೇನ್ರಿ? 12 ಅಧ್ಯಾಯಗಳನ್ನು ಅತ್ಯಂತ ಸಂಗ್ರಹ ರೂಪದಲ್ಲಿ ಇಷ್ಟು ಹೇಳಾಯಿತು. 13ನೇ ಅಧ್ಯಾಯ ಕ್ಷೇತ್ರಜ್ಞ ವಿಭಾಗ ಯೋಗ ಅಂತ ಅದರ ಹೆಸರು. ಇಡೀ ಭಗವದ್ಗೀತೆಯ ಅಧ್ಯಾಯಗಳಲ್ಲಿ ಸ್ವಲ್ಪ ಕಷ್ಟವಾಗಿರತಕ್ಕಂಥ ಅಧ್ಯಾಯ ಅಂದರೆ 13ನೇ ಅಧ್ಯಾಯ. ಅರ್ಥ ಆಗೋದು ಕಷ್ಟ. ನಾನು ಸ್ವಲ್ಪ ಪ್ರಯತ್ನ ಪಡ್ತೀನಿ, ಸರಳವಾಗಿ ಹೇಳಲಿಕ್ಕೆ ನಾನು ಶತಪ್ರಯತ್ನ ಪಡ್ತೀನಿ. ಆದರೆ ನಿಮ್ಮ ಕಡೆಯಿಂದ ಬಹಳ ನಿರೀಕ್ಷಣೆ ಇರಬೇಕು. ನೀವು ತಾದಾತ್ಮ್ಯ ಭಾವದಿಂದ 13ನೇ ಅಧ್ಯಾಯಕ್ಕೆ ಭಕ್ತರಾಗಿ, ಶಿಷ್ಯರಾಗಿ, ಪಿಪಾಸುಗಳಾಗಿ ತೆರೆದ ಹೃದಯದಿಂದ ಸ್ವೀಕರಿಸಬೇಕು. ನೀವು ಅದನ್ನು ಕ್ಷಣ ಮಾತ್ರವೂ ಮನಸ್ಸು ಅತ್ತಿತ್ತ ಹೋಗೋ ಹಾಗಿಲ್ಲ. ಯಾಕೆಂದರೆ ಒಂದು ವಾಕ್ಯ ತಪ್ಪಿದರೆ ಮುಂದಿನ ಗೊತ್ತಾಗಲ್ಲ. ಕ್ಷೇತ್ರಜ್ಞ ವಿಭಾಗ ಯೋಗ ಅಂತ ಪ್ರತಿಯೊಂದು ಅಧ್ಯಾಯವೂ 2ನೇ ಅಧ್ಯಾಯ ಮುಗಿದ ಮೇಲೆ ಸಾಮಾನ್ಯವಾಗಿ ಯಾವುದೋ ಒಂದು ಪ್ರಶ್ನೆಯಿಂದ ಶುರುವಾಗುತ್ತೆ. ಅದಕ್ಕೆ ಭಗವದ್ಗೀತೆಯನ್ನು ಪ್ರಶ್ನೋಪನಿಷತ್ ಅಂತಲೂ ಕರೀತಾರೆ. 6 ಪ್ರಶ್ನೆಗಳಿರ್ತಕ್ಕಂಥ ಉಪನಿಷತ್ ಬೇರೆ. ಆದರೆ ಭಗವದ್ಗೀತೆ ಅರ್ಜುನನ ಪ್ರಶ್ನೆಗಳಿಗೆ ಶ್ರೀಕೃಷ್ಣ ಕೊಡತಕ್ಕಂಥ ಉತ್ತರದ ಮೂಲಕ ಮುಂದುವರೆದಿದ್ದು. ಕೃಷ್ಣ ಏನೇನು ಹೇಳಬೇಕೋ ಅದೆಲ್ಲ 2ನೇ ಅಧ್ಯಾಯದಲ್ಲಿ ಮುಗಿದೋಗುತ್ತೆ ಸಾಂಖ್ಯಯೋಗದಲ್ಲಿ. ಆನಂತರ ಬರ್ತಕ್ಕಂಥ ಕರ್ಮಯೋಗ, ಕರ್ಮ ಸನ್ಯಾಸ ಯೋಗ, ಆತ್ಮಸಂಯಮ ಯೋಗ, ಜ್ಞಾನ ವಿಜ್ಞಾನ ಇತ್ಯಾದಿ ಎಲ್ಲ ಯೋಗಗಳೂ ಅರ್ಜುನನ ಪ್ರಶ್ನೆಯಿಂದ ಆರಂಭ ಆಗುತ್ತೆ. 13ನೇ ಅಧ್ಯಾಯದಲ್ಲಿ ಬಹಳ ರಹಸ್ಯವಾಗಿರತಕ್ಕಂಥ, ತೊಡಕಾಗಿರತಕ್ಕಂಥ, ಅರ್ಥ ಮಾಡಿಕೊಳ್ಳುವುದಕ್ಕೆ ಕಷ್ಟವಾಗಿರತಕ್ಕಂತಹ ಪ್ರಶ್ನೆಗಳನ್ನು ಕೇಳ್ತಾರೆ. ಪ್ರಕೃತಿಂ ಪುರುಷಂಚೈವ ಕ್ಷೇತ್ರಜ್ಞಮೇವ ಏತದ್ಯೋ ವೇದಿತುಂ ಇಚ್ಛಾಮಿ ಜ್ಞಾನಂ ಜ್ಞೇಯಂಚ ಕೇಶವ. 3 ಜೋಡಿ ಪ್ರಶ್ನೆಗಳನ್ನು ಅರ್ಜುನ ಕೇಳ್ತಾನೆ. ಪ್ರಕೃತಿಂ ಪುರುಷಂಚೈವ, ನೋಡಪ್ಪ, ನಾವು ಈ ಪದಗಳನ್ನು ಕೇಳಿದ್ದೇವೆ. ಪ್ರಕೃತಿ ಪುರುಷ, ಜ್ಞಾನ ಜ್ಞೇಯ, ಕ್ಷೇತ್ರಜ್ಞ. ಪ್ರಕೃತಿಂ ಪುರುಷಂಚೈವ ಕ್ಷೇತ್ರಜ್ಞಮೇವ ಚ ಏತದ್ಯೋ ವೇದಿತುಂ, ವೇದಿತುಂ ಅಂದರೆ ತಿಳ್ಕೊಳ್ಳೋದು ಅಂತ, ಇಚ್ಛಾಮಿ ನಾನು ತಿಳ್ಕೋಬೇಕು ಅಂತ ಇದ್ದೇನೆ. ಜ್ಞಾನಂ ಜ್ಞೇಯಂಚ ಕೇಶವ, ಜ್ಞಾನ ಅಂದರೆ ಏನು? ಜ್ಞೇಯ ಅಂದರೆ ತಿಳ್ಕೊಳ್ಳೋದು ಯಾವುದನ್ನು ಕುರಿತು. ಜ್ಞಾನ ನಾನು ತಿಳ್ಕೋಬೇಕು, ಯಾವುದನ್ನು ತಿಳ್ಕೊಳ್ಬೇಕು? ಈ ಇಲ್ಲಿರ್ತಕ್ಕಂಥ ಒಂದು ನಂದಾದೀಪದ ಪ್ರತಿಮೆಯನ್ನು ತಿಳ್ಕೋಬೇಕಾಗಿದೆಯಾ, ಧ್ವನಿವರ್ಧಕವನ್ನು ತಿಳ್ಕೋಬೇಕಾಗಿದೆಯಾ, ಅಥವಾ ಈ ಸಭೆಯನ್ನು ತಿಳ್ಕೋಬೇಕಾಗಿದೆಯಾ ಅನ್ನತಕ್ಕಂಥದ್ದು ಜ್ಞೇಯ. ತಿಳಿದುಕೊಳ್ಳುವುದು ಜ್ಞಾನವಾದರೆ ಯಾವುದನ್ನು ತಿಳಿದುಕೊಳ್ಳುತ್ತೇವೆ ಎನ್ನುವುದು ಜ್ಞೇಯ. ಹೀಗಾಗಿ 3 ಜೋಡಿಯನ್ನು ಕೇಳಿದೆ. ಪ್ರಕೃತಿಂ ಪುರುಷಂಚೈವ, ಮೊಟ್ಟ ಮೊದಲನೆಯದು ಪ್ರಕೃತಿ ಅಂದ್ರೇನು, ಪುರುಷ ಅಂದ್ರೇನು. 2ನೇದು ಕ್ಷೇತ್ರಜ್ಞಮೇವ ಚ. 3ನೇದು ಜ್ಞಾನಂ ಜ್ಞೇಯ. ಈ 3 ನನಗೆ ಅರ್ಥ ಮಾಡಿಸು ಅಂತ ಹೇಳಿದೆ. ನಾವು ನಮಗಿರತಕ್ಕಂಥ ಕಾಲದ ಮಿತಿಯಲ್ಲಿ ಯಾವುದೊಂದು 2-3 ಪದಗಳನ್ನು ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡೋಣ. ಬರೀ ಪೂರ ಹೇಳಬೇಕು ಅಂದರೆ 31 ಶ್ಲೋಕಗಳಿದೆ, ಅದಕ್ಕಿಂತ 3 ದಿವಸ ಬೇಕಾಗುತ್ತೆ. ಶ್ರೀರಾಮರಾಯರು ಸಿಟ್ಟು ಮಾಡ್ಕೊಳ್ತಾರೆ. ಆದ್ದರಿಂದ ಆ ಸಾಹಸಕ್ಕೆ ನಾನು ಹೋಗದೆ ಆದಷ್ಟು ನಾಳೆ ನಾಡದ್ರೊಳಗೆ ಅದನ್ನು ಮುಗಿಸಿ ಇನ್ನೂ 14, 15, 16, 17, 18 ಎಲ್ಲ ಮುಗಿಸ್ಬೇಕಾಗಿದೆ. ಈ ಸರ್ 2-3 ದಿವಸಗಳಲ್ಲಿ ಬಹಳ ಘನವಾದ್ದರಿಂದ
ಅಷ್ಟು ಸುಲಭವಲ್ಲದ್ದರಿಂದ 13ನೇ ಅಧ್ಯಾಯವನ್ನು 2 ಅಥವಾ 3 ದಿವಸಗಳಲ್ಲಿ ಎಷ್ಟು ಹೇಳಲಿಕ್ಕೆ ಸಾಧ್ಯವೋ ಅಷ್ಟನ್ನು ಹೇಳುತ್ತೇನೆ. ರಾಘವೇಂದ್ರ ಆಗ್ಬೋದಾ? ಅದೇನೋ ಹೇಳಿ ಮುಗಿಸ್ರಪ್ಪ ಅಂತಾರೋ, ಏನಾದರೂ ಹೇಳಿ ಮುಗಿಸಿ. ಈಗ ಕೃಷ್ಣ ಉತ್ತರವನ್ನು ಕೊಡ್ತಾನೆ. ನಾವು ಒಂದೊಂದು ಉತ್ತರವೂ ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ತಾವು ದಯವಿಟ್ಟು ಮನಸ್ಸನ್ನು ತೆರೆದಿಟ್ಟು ಈಗ ಆತನ ಉತ್ತರವನ್ನು ಕೇಳಲಿಕ್ಕೆ ಸಿದ್ಧರಾಗಿ. ಇದಂ ಶರೀರಂ ಕೌಂತೆಯ ಕ್ಷೇತ್ರ ಇತ್ಯಭಿಧೀಯತೆ ಏತದ್ಯೋ ವೇತ್ತಿತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿಧ. ಯಾರು ವಿದ್ವಾಂಸರೋ, ಯಾರು ತಿಳಿದಿದ್ದಾರೋ, ವಿದ್ವತ್ತಿರತಕ್ಕವರು ಯಾರೋ ಅವರು ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ಇದಂ ಶರೀರಂ ಕೌಂತೆಯ, ಈ ಶರೀರ ಅನ್ನತಕ್ಕಂಥದ್ದು ಕ್ಷೇತ್ರ ಅಂತ ಕರೀತಾರೆ. ಇದೊಂದು ಹೊಲ ಇದ್ದ ಹಾಗೆ, ಇದೊಂದು ಗದ್ದೆ ಇದ್ದ ಹಾಗೆ, ಇದೊಂದು ತೋಟ ಇದ್ದ ಹಾಗೆ, ಇದೊಂದು ಬಂಡಿ ಇದ್ದ ಹಾಗೆ, ಇದೊಂದು ಮನೆ ಇದ್ದ ಹಾಗೆ. ಇದಂ ಶರೀರಂ, ಈ ಶರೀರವನ್ನು ಕ್ಷೇತ್ರ ಅಂತ ಕರೀತಾರೆ. ಯಾರು ಈ ಕ್ಷೇತ್ರವನ್ನು ಅರ್ಥ ಮಾಡಿಕೊಂಡಿದ್ದಾರೋ ಅವನನ್ನು ಕ್ಷೇತ್ರಜ್ಞ ಅಂತ ಕರೀತಾರೆ. ಇದು ಮೊಟ್ಟ ಮೊದಲನೇ ಶ್ಲೋಕ. ಏತದ್ಯೋ ವೇತ್ತಿತಂ ಪ್ರಾಹುಃ, ಯಾರು ಇದನ್ನು ಅರ್ಥ ಮಾಡಿಕೊಂಡಿದ್ದಾರೋ ಅವನು ಕ್ಷೇತ್ರಜ್ಞ. ಭಾಳ ಸರಳವಾದ ಅರ್ಥ, ಅಷ್ಟು ಸರಳವಾಗಿಲ್ಲ ಅದು. ಈ ಶರೀರ ಅನ್ನುವುದು ಕ್ಷೇತ್ರ. ಈ ಶರೀರವನ್ನು ಯಾರು ಅರ್ಥ ಮಾಡಿಕೊಂಡಿದ್ದಾರೋ ಅವರು ಕ್ಷೇತ್ರಜ್ಞ. ಅರ್ಥ ಆಯ್ತೇನ್ರಿ? ಅರ್ಥ ಆಯ್ತಾ ನಿಮಗೆ? ಭಾಳ ಸರಳ ಅಲ್ಲ ಅದು. ಎಷ್ಟು ಕಷ್ಟ ಅನ್ನೋದು ನಿಮ್ಗೆ ಮುಂದೆ ಹೇಳ್ತೀನಿ, ಗಮನಿಸಿ. ನಿಮ್ಮ ಕ್ಷೇತ್ರ, ನಿಮ್ಮ ದೇಹ. ಇದಂ ಶರೀರಂ ಕೌಂತೆಯ ಕ್ಷೇತ್ರ ಇತ್ಯಭಿಧೀಯತೆ. ನಮ್ಮ ಶರೀರ ಅನ್ನುವುದು ಕ್ಷೇತ್ರ. ಅದು ಗೊತ್ತಿಲ್ಲ ನಮಗೆ, ಮುಂದೆಲ್ಲ ವಿವರಣೆ ಕೊಡ್ತಾನೆ, ನಾವು ನೋಡಲಿದ್ದೇವೆ ನಾಳೆ ನಾಡದಲ್ಲಿ. ಕ್ಷೇತ್ರ ಅಂದರೆ ಏನು ಅಂತ ಅವನು ವಿವರಣೆ ಕೊಡ್ತಾನೆ ಕೃಷ್ಣ. ಸದ್ಯಕ್ಕೆ ಮೇಲ್ನೋಟಕ್ಕೆ ನಾವು ಎಷ್ಟು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ ಅನ್ನುವುದಕ್ಕೆ ಇದು ಕ್ಷೇತ್ರ. ಇದಂ ಶರೀರಂ. ಎರಡನೇ ಘಟ್ಟ ಏನು? ಏತದ್ಯೋ ವೇತ್ತಿತಂ ಪ್ರಾಹು, ಇದನ್ನು ತಿಳಿದುಕೊಂಡವನು ಕ್ಷೇತ್ರಜ್ಞ. ನಮ್ಮ ದೇಹ ನಮಗಲ್ಲದೆ ಇನ್ಯಾರ್ಯಾರಿಗೆ ಗೊತ್ತಾಗುತ್ತೆ? ನಮ್ಮ ಕಣ್ಣಿಲ್ಲಿದೆ, ನಮ್ಮ ತಲೆ ಇಲ್ಲಿದೆ, ನಮ್ಮ ಕೈ ಇದು, ಹೊಟ್ಟೆ ಹಸಿವಾಗುತ್ತೆ, ನೋಡೋದಕ್ಕೆ ಕಣ್ಣಿದೆ, ಓಡಾಡ್ತೀವಿ, ಕೂತ್ಕೊಳ್ತೀವಿ, ಎದ್ದೇಳ್ತೀವಿ. ಹೀಗಾಗಿ ಈ ಕ್ಷೇತ್ರದ ಕ್ಷೇತ್ರಜ್ಞ ಯಾರು? ಯಾರ್ರೀ? ಜೋರಾಗಿ ಹೇಳಿ. ನಾವೇ ಅಂತ ಪೆದ್ದಾಗಿ ಹೇಳ್ತೀವಿ. ಇದು ಕ್ಷೇತ್ರ. ಇದರ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿದೆ, ಆದ್ದರಿಂದ ನಾವು ಕ್ಷೇತ್ರಜ್ಞರು ಅಂತ ತಪ್ಪು ತಿಳಿದುಕೊಳ್ಳುತ್ತೇವೆ. ಈಗ ನೋಡಿ, ಸುಮ್ಮನೆ ತಲೆನೋವು ಬಂತಪ್ಪ. ತಲೆ ಯಾರ್ದು? ನಿಮ್ಮದೇ. ನೋವು ಯಾರಿಗೆ ಬಂದಿದೆ? ನಿಮ್ಮ ತಲೆಗೆ ಬಂದಿದೆ. ಅದನ್ನು ನೀವೇನು ಮಾಡ್ತೀರಿ? ವೈದ್ಯರ ಹತ್ತಿರಕ್ಕೆ ಹೋಗುತ್ತೀರಿ. ನಿಮ್ಮ ತಲೆಗೆ ಬಂದ ನೋವಿನ ಪರಿಹಾರಕ್ಕೆ ನೀವೆಲ್ಲ ಪರಿಹಾರ ತಗೊಳ್ತಾ ಇರೋದು, ಇನ್ಯಾರೋ ತಲೆಯ ವಿಷಯದಲ್ಲಿ ಗೊತ್ತಿರೋನ ಹತ್ರಕ್ಕೆ ಹೋಗ್ತೀರಿ. ಹಲ್ಲು ನೋವು ಬಂತು, ಹಲ್ಲಿನ ವೈದ್ಯರ ಹತ್ರಕ್ಕೆ ಹೋಗ್ತೀರಿ. ಹೊಟ್ಟೆ ನೋವು ಬಂತು, ಹೊಟ್ಟೆ ವೈದ್ಯರ ಹತ್ರಕ್ಕೆ ಹೋಗ್ತೀರಿ. ನಮ್ಮ ಕ್ಷೇತ್ರ ನಮಗೆಲ್ಲರಿಗೂ ಗೊತ್ತಿದೆ. ನಮ್ಮ ಕ್ಷೇತ್ರ ನಮಗೆ ಗೊತ್ತಾ? ನಮ್ಮ ಕ್ಷೇತ್ರದ ಇತಿಮಿತಿಗಳು ಏನು ಅಂತಲೇ ಗೊತ್ತಿಲ್ಲ ನಮಗೆ. ಊಟ ಮಾಡ್ತೀವಿ ರೀ, ಊಟ ಮಾಡ್ತೀವಿ ಅಂತ ನಾವು ಅಂದುಕೊಳ್ತೀವಿ. ಊಟ ಮಾಡಿದಾಗ ಹಲ್ಲು ಅಗಿಯುತ್ತೆ, ಅಷ್ಟು ಗೊತ್ತು. ಕೆಳಕ್ಕೆ ಹೋದ್ಮೇಲೆ ಏನು ಗೊತ್ತು ನಮಗೆ? ಗಂಟಲಿಂದ ಕೆಳಕ್ಕೆ ಇಳಿದ ಮೇಲೆ ಏನು ಗೊತ್ತು? ಅದು ಅನ್ನನಾಳಕ್ಕೆ ಹೋಗುತ್ತೆ, ಪಿತ್ತರಸ ಬರುತ್ತೆ, ಸಣ್ಣ ಕರಳಿಗೆ ಹೋಗುತ್ತೆ, ಏನೇನು ಆಗುತ್ತಲ್ಲ, ಯಾವುದು ಗೊತ್ತಿಲ್ಲ ನಮಗೆ. ನಮ್ಮದೇ ದೇಹ ನಮಗೆ ಗೊತ್ತು. ಕ್ಷೇತ್ರಜ್ಞ ಅಂದ್ಬಿಡ್ತೀವಿ ನಾವು.
ಮೇಲ್ನೋಟಕ್ಕೆ ಇದು ನಮ್ಮ ಕ್ಷೇತ್ರವಾದರೂ ಅದರ ಬಗ್ಗೆ ನಮಗೇನೂ ಗೊತ್ತಿಲ್ಲ, ಏನೇನೂ ಗೊತ್ತಿಲ್ಲ. ಆದ್ದರಿಂದ ನಮ್ಮ ಕ್ಷೇತ್ರಕ್ಕೆ ನಾವು ಹೇಗೆ ಕ್ಷೇತ್ರಜ್ಞರಾಗುತ್ತೇವೆ ಅಲ್ವೇನ್ರಿ? ಅರ್ಥ ಆಗ್ತಾ ಇದೆಯಾ ನಿಮಗೆ? ಮೇಲ್ನೋಟಕ್ಕೆ ಕ್ಷೇತ್ರ ಅಂದರೂ ಗೊತ್ತಿಲ್ಲ ನಮಗೆ, ಕ್ಷೇತ್ರಜ್ಞ ಆಗೋದು ಬೇರೆ, ಅಂದರೆ ಅದರ ವಿಷಯ ತಿಳ್ಕೊಳ್ಳೋದು ಬೇರೆ. ಇದು ಕ್ಷೇತ್ರ, ಏನಿದು ಕ್ಷೇತ್ರ ಅಂದರೆ ಗೊತ್ತಿಲ್ಲ ನಮಗೆ. ನಮಗೇನು ಗೊತ್ತಿದೆ? ಗಮನಿಸಿ, ರೆಪ್ಪೆ ಆಡ್ತಾ ಇದ್ದೀರಿ, ಏನು ನಮ್ಮನ್ನು ಕೇಳಿ ಆಡ್ತಾ ಇದೆಯಾ? ಅದು ಉಸಿರಾಡ್ತಾ ಇದ್ದೀರಿ, ನಾವು ಅನುಮತಿ ಕೊಟ್ಟಿದ್ದೀವಿ ಉಸಿರಾಡೋದಕ್ಕೆ, ಸುಮ್ಮನೆ ಇರೋ ಒಂದು ಕೇಳ್ತೀಯ? ಅದು ಮಲ್ಕೊಂಡು ನಿದ್ದೆ ಹೋಗಿರ್ತೀರಿ, ಉಸಿರಾಡ್ತಾ ಇರುತ್ತೆ, ಏನು ನಿಮ್ಮ ಅನುಮತಿ ಕೇಳ್ತಾ ಇದೆಯೇನ್ರಿ? ನಾವು ಉಸಿರಾಡುವುದು, ಊಟ ಮಾಡುವುದು, ಯಾವುದು ನಮ್ಮದಲ್ಲ. ನಿಮ್ಮ ಮನೆಯಲ್ಲೇ ಇರ್ತೀರಿ, ಒಂದು ಲೋಟ ನೀರು ಕುಡಿಬೇಕು ಅಂದರೂ ನಿಮಗೆ ಸಾಧ್ಯ ಆಗಲ್ಲ ಎಷ್ಟೋ ಸಂದರ್ಭಗಳಲ್ಲಿ. ಮತ್ಯಾವುದೋ ಅಂಕೆಗೆ, ಮತ್ಯಾವುದೋ ಆದೇಶಕ್ಕೆ, ಮತ್ತು ಯಾವುದೋ ಅನುಮತಿಗೆ ಬೇಕಾಗುತ್ತೆ ಇದಕ್ಕೆಲ್ಲ. ಹೀಗಾಗಿ ಇದಂ ಶರೀರಂ ಕೌಂತೆಯ ಅಂತ ನಾವು ಅಂದುಕೊಂಡರೂ ಆ ಶರೀರದ, ಆ ಕ್ಷೇತ್ರದ ಬಗ್ಗೆ ನಮಗೆ ಜ್ಞಾನ ಇಲ್ಲ. ಏನು ಮಾಡೋಣ? ನಾವು ಕ್ಷೇತ್ರಜ್ಞರಲ್ಲ, ಕ್ಷೇತ್ರದ ಬಗ್ಗೆ ಗೊತ್ತಿಲ್ಲ. ಅದಕ್ಕೆ 2ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಅಂತಾನೆ. ಮತ್ತೆ ಹೇಳಿದ್ದೀನಿ, ವಿದ್ಧಿ ಅಥವಾ ಶೃಣು ಅಂತ ಎಲ್ಲಿ ಬಂದರೂ ಭಾಳ ಎಚ್ಚರಿಕೆಯಿಂದ ನೋಡಬೇಕು ನಾವು ಆ ಪದಗಳನ್ನು. ಅರೆ ದೇಹ ನಮ್ಮದ್ರಿ, ಕೃಷ್ಣ ಹೇಳ್ತಾ ಇದ್ದಾನೆ, ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ. ನಿನ್ನ ಕ್ಷೇತ್ರಕ್ಕೆ ಕ್ಷೇತ್ರಜ್ಞ ಯಾರೇ ಅಂದರೆ ನೀನಲ್ಲ, ನಾನು ಅಂತ. ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ. ಬರೀ ಅಷ್ಟೇ ಅಲ್ಲಯ್ಯ, ಸರ್ವಕ್ಷೇತ್ರೇಷು ಭಾರತ. ಭಾರತದಲ್ಲಿರತಕ್ಕಂಥ 120 ಜಾಸ್ತಿ ಆಗಿದೆಯೋ ಎಷ್ಟು? 140 ಕೋಟಿ ಕ್ಷೇತ್ರಗಳು ಕ್ಷೇತ್ರಜ್ಞಾನ ಅಂದರೆ ನಾನೇ. ಹಾಗಾದರೆ ಕ್ಷೇತ್ರ ಅಂದ್ರೇನು, ಕ್ಷೇತ್ರಜ್ಞ ಅಂದ್ರೇನು, ಇವುಗಳನ್ನೆಲ್ಲ ಕುರಿತು ನಾಳೆ ಮುಂದುವರಿಸೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.